ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಉದ್ದಿಮೆದಾರರಿಗೆ ಅನುಕೂಲವಾಗುವಂತೆ ಉದ್ದಿಮೆ ಪರವಾನಗಿಗೆ ಸಂಬಂಧಪಟ್ಟ ಅಹವಾಲುಗಳನ್ನು ಸ್ವೀಕರಿಸುವ ಸಲುವಾಗಿ ಉದ್ದಿಮೆ ಪರವಾನಗಿ ಅದಾಲತ್ ನಡೆಯಿತು. ಮಂಗಳೂರಿನ ಲಾಲ್ಬಾಗ್ನ ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಉದ್ದಿಮೆ ಪರವಾನಗಿ ಅದಾಲತ್ ನಡೆಸಲಾಯಿತು. ಅದಾಲತ್ನಲ್ಲಿ ಹಲವಾರು ಮಂದಿಯ ಅಹವಾಲುಗಳನ್ನು ಅಧಿಕಾರಿಗಳು ಸ್ವೀಕರಿಸಿ ತಕ್ಷಣವೇ ಬಗೆಹರಿಸಿದರು. ಈ ವೇಳೆ ಮೇಯರ್ ಮನೋಜ್ ಕುಮಾರ್ ಮಾತನಾಡಿ, ಪಾಲಿಕೆಗೆ ಮೊಟ್ಟಮೊದಲ ಬಾರಿಗೆ ವ್ಯಾಪಾರ ಪರವಾನಗಿ ಅದಾಲತ್ ನಡೆಸಲಾಗುತ್ತಿದೆ. ಪಾಲಿಕೆಯ ಆದಾಯ ಮೂಲವೇ ಟ್ರೇಡ್ ಲೈಸೆನ್ಸ್ ಆಗಿದೆ. ಇದರಿಂದಾಗಿ ಪಾಲಿಕೆಗೆ ಹೆಚ್ಚುವರಿ ಆದಾಯ ಬರುತ್ತದೆ. ಕೆಲವೊಂದು ಸಮಸ್ಯೆಗಳಿಂದ 10 ರಿಂದ 15 ವರ್ಷಗಳಿಂದ ನವೀಕರಣ ಮಾಡದೇ ಇರೋದ್ರಿಂದ ಪಾಲಿಕೆಗೆ ದೊಡ್ಡ ಮಟ್ಟಿನ ಸಮಸ್ಯೆ ಆಗುತ್ತಿರುವ ಬಗ್ಗೆ ಗಮನಕ್ಕೆ ಬಂದಿದೆ ಎಂದರು. ಸಾರ್ವಜನಿಕರಿಂದ ಅದಾಲತ್ಗೆ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಇಲ್ಲಿ ಕೆಲವೇ ಕ್ಷಣದಲ್ಲಿ ವಿಲೇವಾರಿ ಮಾಡಲಾಗುತ್ತದೆ. ಅದಾಲತ್ ಮುಖಾಂತರ ಗ್ರಾಹಕರಿಗೆ ವಿಶೇಷ ರಿಯಾಯಿತಿಯನ್ನು ನೀಡಲಾಗುತ್ತದೆ ಎಂದರು. ನವೀಕರಣ ಮಾಡೋಕ್ಕೆ ಅವರಿಗೆ ತೊಡಕಿರುತ್ತೆ, ಇಲ್ಲಾಂದರೆ ಹೆಚ್ಚಿನವರು ಅಂಗಡಿಯನ್ನು ಕ್ಲೋಸ್ ಮಾಡಿ ಹೋಗಿರ್ತಾರೆ. ಅಂದರೆ ನಮ್ಮ ಸಿಸ್ಟಮ್ ಏನಿದೆ ಇದು ಕಂಪ್ಯೂಟರಲ್ಲಿ ಅದು ಆಟೋ ಜನರೇಟ್ ಆಗೋದು. ಅಂದರೆ ಈ ವರ್ಷ ಟ್ರೇಡರ್ಸ್ ಮಾಡಿದರೆ ಅವ್ರ ಅಂಗಡಿ ಕ್ಲೋಸ್ ಮಾಡಿದರೂ ಕೂಡ ಲೈಸೆನ್ಸ್ ಜನರೇಟ್ ಇರುತ್ತೆ. ಹೆಚ್ಚಿನವರಿಗೆ ಅದು ಗೊತ್ತಿರೋದಿಲ್ಲ. ಇನ್ನೊಂದು ಬಾರಿ ಆ ಶಾಪ್ ಕ್ಲೋಸ್ ಆಗಿರುತ್ತೆ, ಆ ಬಿಲ್ಡಿಂಗ್ನವ ಮಾಲೀಕ ಏನಿದ್ದಾನೆ ಅವನು ಇನ್ನೊಬ್ಬರಿಗೆ ಅದನ್ನು ರೆಂಟ್ ಕೊಡುವಾಗ ಅಲ್ಲಿ ಸಮಸ್ಯೆ ಗೊತ್ತಾಗುತ್ತೆ. ನಿಮ್ಮ ಈ ಡೋರ್ ನಂಬರಲ್ಲಿ ಶಾಪ್ ಇದೆ, ಅದು ರಿನ್ಯೂವಲ್ ಆಗಲಿಲ್ಲ, ದೊಡ್ಡ ಪೆನಾಲ್ಟಿ ಕಟ್ಟಲಿಕ್ಕಿದೆ ಎಂಬ ತುಂಬ ಕಂಪ್ಲೇಂಟ್ಸ್ ಎಲ್ಲ ಬರ್ತಿತ್ತು. ಅದರಿಂದಾಗಿ ಇಲ್ಲಿ ನಾವು ಒಂದು ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡುವಂಥ ಒಂದು ಅದಾಲತನ್ನು ಇವತ್ತು ಏರ್ಪಡಿಸಿದ್ದೇವೆ. ಒಳ್ಳೆ ಇವತ್ತು ಜನರನ್ನು ಪ್ರಥಮ ಬಾರಿ ಮಾಡಿದ್ರಿಂದಾಗಿ ಈಗ ಬೆಳಗಿನ ಸಮಯದಲ್ಲಿ ಸ್ವಲ್ಪ ಜನರು ಕಡಿಮೆ, ಆದರೂ ಕೂಡ ಒಂದು 25-30 ಜನರು ಬಂದು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿ ಇಲ್ಲೇ ಈ ಕೆಲವೇ ಕ್ಷಣದಲ್ಲಿ ಅದರ ಒಂದು ರಿನ್ಯೂವಲ್ ಮಾಡುವಂಥ ಕಾರ್ಯ ಕೂಡ ಆಗ್ತಾ ಇದೆ. ಉಪಮೇಯರ್ ಭಾನುಮತಿ, ಪಾಲಿಕೆ ಸದಸ್ಯರಾದ ಸುಮಿತ್ರಾ, ಜಗದೀಶ್ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.